ಮಂಗಳೂರು ಹೊರವಲಯದ ಕುಳಾಯಿ ಹೊನ್ನಕಟ್ಟೆ ವಾರ್ಡ್ ನಂಬರ್ 8ರಲ್ಲಿ 60 ಕುಟುಂಬ 150 ವರ್ಷಗಳಿಂದ ವಾಸವಾಗಿದ್ದು ಮೂಲಭೂತ ಸೌಕರ್ಯದ ರಸ್ತೆಗಾಗಿ ಅರ್ಜಿ ಸಲ್ಲಿಸಿ ಗ್ರಾಮಸ್ಥರು ರಸ್ತೆಯನ್ನು ತಮ್ಮದಾಗಿಸಿಕೊಂಡಿದ್ದರು. ಇದನ್ನು ಅಪೇಕ್ಷಿಸಿ ಸಂಘವೊಂದು ಇದಕ್ಕೆ ತಕರಾರು ಅರ್ಜಿ ಸಲ್ಲಿಸಿ ಸ್ಟೇ ತಂದಿದ್ದು, ಗ್ರಾಮಸ್ಥರ ಸುದೀರ್ಘ 12 ವರ್ಷಗಳ ಕಾನೂನು ಹೋರಾಟದ ಬಳಿಕ ಸಾರ್ವಜನಿಕ ರಸ್ತೆಗಾಗಿ ಉಪಯೋಗಿಸಲು ಗ್ರಾಮಸ್ಥರ ಪರವಾಗಿ ತೀರ್ಪು ನೀಡಿತ್ತು. ಇದೀಗ ಅಧಿಕಾರಿಗಳು ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಣಿದು ಮಂಗಳವಾರ ರಸ್ತೆಯ ಸರ್ವೆಗೆ ಆಗಮಿಸಿದ್ರು. ಇದನ್ನು ವಿರೋಧಿಸಿದ ಕುಳಾಯಿ ಹೊನ್ನಕಟ್ಟೆ ವಾರ್ಡ್ ನಂಬರ್ 8ರ ಜನರು ಸರ್ವೇಯರನ್ನ ಮತ್ತು ಇತರ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೈಕೋರ್ಟ್ ತೀರ್ಪು ನೀಡಿದೆ, ಅದರ ಹೊರತಾಗಿಯೂ ನೀವು ಕಾನೂನನ್ನ ಧಿಕ್ಕರಿಸಿ ಬಂದಿದ್ದೀರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಇದೇ ರೀತಿ ಮುಂದುವರಿಸಿದ್ರೆ ದಯಾಮರಣಕ್ಕೆ ಅರ್ಜಿ ಸಲ್ಲಿಸುತ್ತೇವೆಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಗ್ರಾಮಸ್ಥರಲ್ಲಿ ಓರ್ವರು ತನ್ನನ್ನು ತಾನು ಸೀಮೆಎಣ್ಣೆನ್ನ ಹಾಕಿ ಸುಟ್ಟುಕೊಳ್ಳುತ್ತೇನೆಂದು ಎಚ್ಚರಿಸಿದ್ರು. ಗ್ರಾಮಸ್ಥರ ಈ ಪ್ರತಿಭಟನೆಯಿಂದ ಅಧಿಕಾರಿಗಳು ಅಲ್ಲಿಂದ ಪರಾರಿಯಾಗಿದ್ದಾರೆ. ನ್ಯಾಯಾಲಯ ಇರುವುದು ಯಾವುದಕ್ಕೋಸ್ಕರ? ನ್ಯಾಯಾಲಯ ಇರುವುದು ಯಾವುದಕ್ಕೋಸ್ಕರ? ನಮ್ಮ ಸ್ವಂತ ಖರ್ಚಿಂದ ಖರ್ಚು ಮಾಡಿ ಹೌದು, ನಾವು ಇಷ್ಟು ಖರ್ಚು ಮಾಡಿ ಇಷ್ಟು ವರ್ಷ ಹೋರಾಟ ಮಾಡಿ ನಮ್ಮ ಕೆಲಸ ತೆಗಿತಾರ ಏನಾಗ್ತಿದೆ ಎಲ್ಲ ಬಂದಿದ್ದೀರಲ್ಲ ನೀವು ತಹಸೀಲ್ದಾರಿಗೆ ಜಿಲ್ಲಾಧಿಕಾರಿಯವರಿಗೆ ಒಂದು ಮನವಿಯನ್ನು ಕೊಟ್ಟ ನಂತರ ಸ್ವತಃ ತಹಸೀಲ್ದಾರ್ ಒಬ್ಬ ಸ್ಥಳ ಪರೀಕ್ಷೆ ಬಂದು 100ಕ್ಕೆ 100 ಸತ್ಯವೆಂದು ಪರಿಗಣಿಸಿ ಜಿಲ್ಲಾಧಿಕಾರಿಗೆ ವರದಿಯನ್ನು ನೀಡಿದರು.